ಬೆಳಗಾವಿ ಜಿಲ್ಲೆಯ ಅಥಣಿ ಪುರಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ನೀಡಲು 2 ಲಕ್ಷ ರೂಪಾಯಿಗಳನ್ನು ಕಾಂಗ್ರೆಸ್ ಮುಖಂಡರು ತೆಗೆದುಕೊಂಡಿದ್ದಾರೆ ಎನ್ನುವ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಈಗ ರಮೇಶ್ ಪವಾರ ತಮ್ಮ ಸ್ವಇಚ್ಛೆಯಿಂದಲೇ ವಿಡಿಯೋ ಮಾಡಿ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ವಾರ್ಡ್ ನಂಬರ್ 10ರ ಕಾಂಗ್ರೆಸ್ ಪಕ್ಷದ ವಿಜೇತ ಅಭ್ಯರ್ಥಿ ರಮೇಶ್ ಪವಾರ ಎಂಬುವರು ಮಾತನಾಡಿ, ಪುರಸಭೆಯ ಚುನಾವಣೆಯಲ್ಲಿ ಬಿ ಫಾರ್ಮ್ ನೀಡಲು ಕಾಂಗ್ರೆಸ್ ಮುಖಂಡರು ಹಣ ಪಡೆದಿದ್ದಾರೆ ಎಂಬುದು ಶುದ್ಧ ಸುಳ್ಳು. ನಾನು ಯಾವ ಮುಖಂಡರಿಗೆ ಹಣ ನೀಡಿಲ್ಲ. ನನಗೆ ಒತ್ತಾಯಪೂರ್ವಕವಾಗಿ ಹೇಳಿಕೆ ನೀಡುವ ಹಾಗೆ ಮುಂದಿರುವ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಹರಿಯಬಿಟ್ಟಿದ್ದಾರೆ. ಇದು ನನ್ನ ಮತ್ತು ಕಾಂಗ್ರೆಸ್ ಮುಖಂಡರ ಹೆಸರು ಹಾಳು ಮಾಡಲು ದುರುದ್ದೇಶಪೂರ್ವಕವಾಗಿ ವಿಡಿಯೋ ವೈರಲ್ ಮಾಡಿದ್ದಾರೆ. ಅಥಣಿ ತಾಲೂಕಿನ ಸಾರ್ವಜನಿಕರಲ್ಲಿ ಒಂದು ಮನವಿ ಮತ್ತು ಸುಳ್ಳು ಸುದ್ದಿ ಹಬ್ಬಿಸುವ ವಿಡಿಯೋಗಳನ್ನು ಯಾರೂ ನಂಬಬೇಡಿ ಎಂದು ಹೇಳಿದರು. 4 ದಿವಸದಿಂದ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಕತ್ತಿದ್ವಿ ನಾವೆಲ್ಲರೂ. ಒಂದು ವಿಡಿಯೋ ವೈರಲ್ ಆಗ್ಯದ. ಅದೇನು ಟಿಕೆಟ್ ಸಲುವಾಗಿ ನಾನು ಏನೋ ಅಮೌಂಟ್ ಕೊಟ್ಟಿದ್ದೀನಿ ಅದಂತ. ಆ ವಿಡಿಯೋ ನೀವು ನೋಡ್ಬೋದು. ಅದರೊಳಗೆ ಯಾವುದೇ ಕಾಂಗ್ರೆಸ್ ಮುಖಂಡರ ಹೆಸರು ತೊಗೊಂಡಿಲ್ಲ. ಬಟ್ ನಾನು ಯಾವುದೇ ರೀತಿ ಇಲೆಕ್ಷನ್ ಬಗ್ಗೆ ವರ್ಡ್ನು ಅಂದಿಲ್ಲ. ಬಟ್ ಉದ್ದೇಶಪೂರ್ವಕವಾಗಿಯೇ ನಾನು ಒತ್ತಾಯಪೂರ್ವಕವಾಗಿ ಅದು ಇದು ಅಂತ ಕನ್ಫ್ಯೂಸ್ ಮಾಡಿ ಈ ರೀತಿ ಒಬ್ಬ ಕಾಂಗ್ರೆಸ್ ಮುಖಂಡರ ಹೆಸರು ಖರಾಬ್ ಮಾಡೋ ಸಲುವಾಗಿ ಈ ವಿಡಿಯೋನ ಉದ್ದೇಶಪೂರ್ವಕವಾಗಿ ವೈರಲ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು, ನನ್ನ ವಾರ್ಡ್ನಾಗ ನಮ್ಮ ಸಮಾಜದವ್ರು ಜಾಸ್ತಿ ಇದ್ದ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಾರೆ ಹೊರತಾಗಿ ನಾನು ಅಮೌಂಟ್ ಕೊಟ್ಟಿದ್ದನಂತ ಟಿಕೆಟ್ ಕೊಟ್ಟಿಲ್ಲ. ಅವರು ಏನು ಗುರುತಿಸಿದಾರಲ್ಲ, ಆದರೆ ಗುರುತಿಸಿದ್ರ ಪ್ರಕಾರ ನಾವು ವಿನ್ನೂ ಆಗಿದ್ದೀನಿ. ಬಟ್ ಹೈಕಮಾಂಡ್ದವ್ರು ನಾನು ಗುರುತಿಸಿ ಭಾಳ ವರ್ಷದಿಂದ ನಮ್ಮ ಪಕ್ಷದವ್ರು ದುಡ್ದಾನು ರಮೇಶ್ ಪವಾರ್ ಅಂತಂದು ಕರೆದು ನಾನು ಟಿಕೆಟ್ ಕೊಟ್ಟಾರೆ ಹೊರತಾಗಿ ಏನೋ ಒಬ್ಬರು ಕಾಂಗ್ರೆಸ್ ಮುಖಂಡರ ಹೆಸರು ಖರಾಬ್ ಮಾಡಿಸಲು ಟಿಕೆಟ್ಗಳನ್ನ ಇದು ಮಾಡಿದಾರು, ಅಮೌಂಟ್ ತೊಗೊಂಡು ಕೊಟ್ಟಾರು ಅಂತಂದು ಈ ರೀತಿ ಹೆಸರು ಖರಾಬ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವಿಡಿಯೋನ ನಾನು ಸ್ವಹ ಇಚ್ಛೆದಿಂದ ಮಾಡಿದ್ದೀನಿ, ಯಾರೂ ಒತ್ತಾಯಪೂರ್ವಕವಾಗಿ ಮಾಡಿಲ್ಲ. ಸ್ಪಷ್ಟವಾಗಿ ನಾನು ಮನಸ್ಸಿಗೆ ಬೇಜಾರಾಗಿ ಸಿದ್ದೇಶ್ವರ ಹಾನಿ ತೊಗೊಂಡು ಹೇಳ್ತಿದ್ದೀನಿ. ನಾನು ಯಾವುದೇ ರೀತಿ ಟಿಕೆಟಿಗೆ ಅಮೌಂಟ್ ಕೊಟ್ಟಿಲ್ಲ. ಸತೀಶ್ ಕೂಡಿ, ವಿ4 ನ್ಯೂಸ್, ಅಥಣಿ.